महागणपतये नमः प्रार्थनां समर्पयामि सर्वस्वरूपे सर्वेशे सर्वशक्तिसमन्विते वयेभ्यत्राहिनो देवी दुर्गादेवी नमोऽस्तुते हरशम्भो महादेव विश्वेश अमरवल्लभ शिवशङ्कर सर्वात्मा नीलकण्ठ नमोऽस्तुते अरिष्टानि प्रणश्यन्तो दरितानि भयानि दास्यान्तिरस्तु शुभं विस्तु ग्रहाः कुर्वन्तु मङ्गलं कुलदेवताभ्यो नमः ग्रामदेवताभ्यो नमः ग्राम अधिदेवताभ्यो नमः सर्वेभ्यो देवेभ्यो नमः प्रारंभकर्म समूहतमत्तदे भवन्तो प्रभवन्तो प्रारंभकर्म समूहतमत्तो सर्वेषाणां कर्मणाम् आदौ देवताभ्यावति कर्तव्य ಪ್ರಾರಂಭ ಮಾಡುವ ಮುಂಚೆ ಮೃದಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ವಿಶೇಷವಾಗಿ ಸಾರ್ವಜನಿಕ ಗಣೇಶ ಮಂದಿರದ 25ನೇ ವರ್ಷದ ಆ ರಜತಮ ಸಂದರ್ಭದಲ್ಲಿ ಆಗುವಂತಹ ಸಂಧ್ಯಾವಂದನೆ ಇವತ್ತು ದಿವಸ 4ನೇ ದಿವಸ ಆಗುವಂತಹ ಕರ್ತವ್ಯ ಭಗವಂತ ಸಮರ್ಪಣೆ ಮಾಡಲಿದ್ದೇವೆ ಆಗುವಂತಹ ಕರ್ತವ್ಯ ಭಗವಂತ ಪ್ರೀತಿ ಹೊಂದಿ ತಮ್ಮ ಸಮಾಜಕ್ಕೆ ಆನಂದ ವರ್ಗಕ್ಕೆ ಪುಸ್ತಕ ವ್ಯಕ್ತಿಗಳನ್ನ ದೂರೀಕರಿಸಿ ನಮ್ಮೆಲ್ಲರ ಮನಸ್ಸಿನಿಂದ ದೀಪ ಬೆಳಗಿಸಿಕೊಡಬೇಕು ಅಂತ ಮಹಾಗಣಪತಿಯ ಪ್ರಾರ್ಥನೆ ಓಂ ಯಾಫಲ್ಯಾಪುಷ್ಪಾಯ ಪುಷ್ಪಿಣೇ ಬೃಹಸ್ಪತಿ ಪ್ರಸವತ ಆನೋಹಾಮಿಂದತಮಾಸಃ ಇದಂ ಫಲಂ ಮಯಾ ದೇವಾತಾಪಿದಂತೆ ವೃದತ್ತಮಃ तेन मे सुकुलावाप्तिर्भवेः जन्मनि जन्मनि लक्ष्मीनारायणाभ्यां नमः वाणिगणगर्भाभ्यां मा महेश्वराभ्यां नमः प्रार्थनां समर्पयामि ಇವತ್ತಿನ ಸಂಕಲ್ಪ ಕಾರ್ಯಕ್ರಮವನ್ನು ನಾವು ಮಾಡಿ ಇವತ್ತಿನ ಸತ್ಯಮೇಶ್ವರ ದೇವಸ್ಥಾನಗಳು ಸೇರಿಕೊಳ್ಳಿದ್ದಾರೆ. ಅದೇ ರೀತಿ ಶ್ರೀಮತಿ ರಜನಿ ಮತ್ತು ಶ್ರೀ ಭಾಸ್ಕರ ತಕ್ಕೋಟು ಏಕಲವ್ಯ ಪ್ರಶಸ್ತಿ ವಿಜೇತ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವರಿಗೂ ನಮ್ಮ ಮಂದಿರದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಅದೇ ರೀತಿ ಇವರನ್ನ ಶ್ರೀ ಪುರುಷೋತ್ತಮ ಗಟ್ಟಿ ಇವರು ಶಾಲ ಹೊದಿಸಿ ಅದೇ ರೀತಿ ಮತ್ತೊಬ್ಬರು ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂತವರು ಶ್ರೀಮತಿ ಸೀತಾ ಮತ್ತು ಪ್ರವೀಣ್ ಬಗಂಬಿಲ, ಸ್ಮಿತಾ ಮತ್ತು ಪ್ರವೀಣ್ ಬಗಂಬಿಲ. ಅದೇ ರೀತಿ ಶ್ರೀಮತಿ ಸ್ಮಿತಾ ಇವರನ್ನ ರಾಜೀವಿ ಕೆಂಪುಮಣ್ಣಿ ಅವರನ್ನು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮತ್ತಕ್ಕ ಮಾಡೋರು ಇವರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ಕಲ್ಯಾಣಿ ಮಾಡೋರು ಇವರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಅದೇ ರೀತಿ ಮತ್ತೊಬ್ಬರು ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಮತಿ ಕಸ್ತೂರಿ ಮತ್ತು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಕಾರ್ಯದರ್ಶಿ ಶ್ರೀ ಸ್ವಾಮಿ ಕೊಲ್ಮಜ ಸೇವಾ ಸಮಿತಿ ಮೆಹಾರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ತನುಷ್ ಇವರು ಬಂದು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಶಾಲೆ ಹೊದಿಸಿ ಗೌರವಿಸಲು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಕಸ್ತೂರಿ ಇವರಿಗೆ ಗಿರಿಜಾ ಇವರು ಬಂದು ಶಾಲೆ ಹೊದಿಸಿ ಗೌರವಿಸಲು ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ಶಿವನಾಥ್ ಖನೀಫ್ತೋಟ ಉದ್ಯೋಗಿ BSNL ಮಂಗಳೂರು ಇವರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಶ್ರೀ ಶಿವನಾಥ್ ಖನೀಫ್ತೋಟ ಇವರಿಗೆ ಭುವನೇಶ್ ಇವರು ಬಂದು ಶಾಲ್ ಹೊದಿಸಿ ಗೌರವಿಸಲು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಜಯಶ್ರೀ ಇವರಿಗೆ ವೀಣಾ ಶೆಟ್ಟಿ ಇವರು ಬಂದು ಶಾಲ್ ಹೊದಿಸಿ ಗೌರವಿಸಲು ಕೇಳಿಕೊಳ್ತಾ ಇದ್ದೇವೆ. ಮತ್ತೊಬ್ಬರು ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ಶ್ವೇತಾ ಮತ್ತು ಶ್ರೀ ನವೀನ್ ಕಮಲಕೋಡಿ
ಮತ್ತು ಶಾಲಾ ಹೊದಿಸಿ ಗೌರವಿಸಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ನವೀನ್ ಕಮಲಗೋಡಿ ಅವರಿಗೆ ಸಮಿತಿಯ ಮಹಾಪೋಷಕರಾದ ರಾಮಣ್ಣ ಶೆಟ್ಟಿ ಮುಂಬೈ ಇವರು ಬಂದು ಶಾಲಾ ಹೊದಿಸಿ ಗೌರವಿಸಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರು ಅತಿಥಿಯಾಗಿ ಬಂದಿದ್ದಾರೆ. ಇವತ್ತು ಶ್ರೀಮತಿ ಶ್ವೇತಾ ಮತ್ತು ಶ್ರೀ ರವಿ ಸೋವರು, ಕಾರ್ಯದರ್ಶಿ ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾ ದಕ್ಷಿಣ ಕನ್ನಡ. ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ರವಿ ಸೋವರು ಇವರಿಗೆ ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ನಾರಾಯಣ ಗೋಪಾಲ್ ಅವರು ಬಂದು ಶಾಲ್ ಹೊದಿಸಿ ಗೌರವಿಸಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಶ್ವೇತಾ ಇವರಿಗೆ ರಾಜೀವಿ ಕೆಂಪುಮಣ್ಣ ಇವರು ಬಂದು ಶಾಲ್ ಹೊದಿಸಿ ಗೌರವಿಸಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಮಿತಿಯ ಸದಸ್ಯರು, ನಮ್ಮ ಮಂದಿರದ ಮಹಾಪೋಷಕರಾದ ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಹಾಗೂ ಗೌರವ ಅಧ್ಯಕ್ಷರಾಗಿರುವಂತಹ ನಾರಾಯಣ ಗೋಪಾಲ್ ಹಾಗೂ ಅಧ್ಯಕ್ಷರಾಗಿರುವಂತಹ ನಗರುಚಿ ಇವರೆಲ್ಲರೂ, ಅದೇ ರೀತಿ ಸಮಿತಿಯ ಸರ್ವ ಸದಸ್ಯರಿಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ನಂತರ ಈ ಒಂದು 4ನೇ ದಿನದ ಸಂಧ್ಯಾ ಭಜನೆ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು ಅಂತ ಅತಿಥಿಗಳೆಲ್ಲರಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಭಜನಾ ಸೇವೆ ನೀಡಲಿಕ್ಕಿದ್ದಾರೆ ಶ್ರೀ ಸತ್ಯನಾರಾಯಣ ಮಂದಿರ ಬಗಂಬಿಲ. ಇವರು ಕೂಡ ಸದಸ್ಯರು ಈ ಒಂದು ದೀಪೋತ್ಸವದಲ್ಲಿ ಸೇರಬೇಕಾಗಿ ತಮ್ಮಲ್ಲಿ
Thank you.
Hare
Shut up.